ओम ध्रुवाज्यो ध्रुवा पृथ्वी ध्रुवा सवर्धायिनी ध्रुवश्चन्द्र शाग्निशराशन्दारेतां ನಮ್ಮ ಲೋಕಾರ್ಪಣೆ ಮಾಡಿದ ಸಂದರ್ಭದಲ್ಲಿ ಇಡೀ ಉಪಯೋಗಾಪನ ಮೂಲಕವಾಗಿ ಈ ಸರ್ವ ಜನಕುಲ ಆ ದೇವರೇ ಎಡ್ಡೆ ರೀತಿಯ ನಮ್ಮ ಸಂಸ್ಥೆ ಉಪಯೋಗಾಪನೆ ಅನುಗ್ರಹ ಮಂತ್ರಿ ಬರುವಂಥ ಬೆಳೆಯುತ್ತಿರುವ ಪುತ್ತೂರಿನ ಅಭಿವೃದ್ಧಿಗೆ ಪೂರಕವಾಗಿ ನಮ್ಮ ಪುತ್ತೂರಿನಲ್ಲಿ ಈಗ ತಾನೇ ಒಂದು ಒಳ್ಳೆಯ ಪ್ರದೇಶದಲ್ಲಿ ಹೃದಯ ಭಾಗದಲ್ಲಿ ಪ್ರವಾಸಿ ಮಂದಿರ ಇದೆ. ಆ ಭಾಗದಲ್ಲಿ ಇವಾಗ ಪುತ್ತೂರಿಗೆ ಭೇಟಿ ಕೊಡುವಂಥ ಗಣ್ಯ ವ್ಯಕ್ತಿಗಳ ಸಂಖ್ಯೆ ಗಣನೀಯ ಏರಿದೆ. ಅದರಲ್ಲೂ ಹೈಕೋರ್ಟ್ ಜಸ್ಟಿಸ್ಗಳಿರ್ಬೋದು, ಬೇರೆ ಬೇರೆ ಭಾಗದಿಂದ ಬರುವ ರಾಜಕೀಯ ವ್ಯಕ್ತಿಗಳು, VIP ಗಳು, ಉದ್ಯಮಿಗಳು, ಈ ಥರ ಬೇಕಾದಷ್ಟು ಜನ ದೇವಸ್ಥಾನಗಳ ಭೇಟಿ ಅಲ್ಲದೆ ವ್ಯವಹಾರ ವಿಚಾರದಲ್ಲಿ ಇಲ್ಲದ್ರೆ ಸರಕಾರಿ ಕೆಲಸದಲ್ಲಿ ಈ ಪುತ್ತೂರಿಗೆ ಭೇಟಿ ಕೊಡುವಂಥ ಕೆಲಸಗಳು ಆಗ್ತಾಯಿದೆ. ಪುತ್ತೂರಿನ ವಸತಿ ಗೃಹ ಭಾರಿ ಹಿಂದೆ ಮಾಡಿರುವಂಥದ್ದು. ಇಲ್ಲಿ VVIPಗಳಿಗೆ ತಂಗಲಿಕ್ಕೆ 2 ಮಾತ್ರ ಒಳ್ಳೆಯ ವಸತಿ ಗೃಹ ಇದೆ, ಕೊಠಡಿಗಳು. ಅದಕ್ಕೆ ಈಗ ಸರಕಾರದಿಂದ ನಾವು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ 305 ಚದರ ಮೀಟರ್ನ 2 ವಿಶ್ರಾಂತಿ ಕೊಠಡಿ, 1 ಅಡುಗೆ ಕೋಣೆ, 1 ಆಫೀಸು, 1 ಶೌಚಾಲಯ ಇದರಲ್ಲಿ ಸೇರಿಕೊಂಡಿದೆ. ಆದರೆ ಮೊದಲನೇ ಮಹಡಿಯಲ್ಲಿ ಸುಮಾರು 455 ಚದರ ಮೀಟರ್ನ VIP ವಿಶ್ರಾಂತಿ ಕೊಠಡಿ 2, ಆನಂತರ ಸಾಮಾನ್ಯ ವಿಶ್ರಾಂತಿ ಕೊಠಡಿ 1, 50 ಜನ ಸಾಮರ್ಥ್ಯದ 1 ಮೀಟಿಂಗ್ ಹಾಲನ್ನು ಕೂಡ ಮಾಡಿದೆ. ಪುತ್ತೂರಿನಲ್ಲಿ ವ್ಯವಸ್ಥಿತವಾಗಿರುವಂಥ ಮೀಟಿಂಗ್ ಹಾಲ್ ಯಾವುದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಇಲ್ಲದಿದ್ದರೆ ದೊಡ್ಡ ದೊಡ್ಡ ಮಂತ್ರಿಗಳು ಇಲ್ಲಿ ಬಂದರೆ ಮೀಟಿಂಗ್ ಮಾಡಲಿಕ್ಕೆ ವ್ಯವಸ್ಥಿತವಾದ ಮೀಟಿಂಗ್ ಹಾಲ್ ಇಲ್ಲ. ಅದಕ್ಕೆ ಪೂರಕವಾಗಿ ಈ 3 ಕೋಟಿಯ ವೆಚ್ಚದಲ್ಲಿ ಈ ವಿಶ್ರಾಂತಿ ಗೃಹ ಅಂದರೆ ನಮ್ಮ ಪ್ರವಾಸಿ ಮಂದಿರವನ್ನು ನಿರ್ಮಾಣ ಮಾಡುವಂಥ ವ್ಯವಸ್ಥೆ ಆಗಿದೆ. ಸರ್ಕಾರದಲ್ಲಿ ಇನ್ನೂ 5 ಕೋಟಿ ರೂಪಾಯಿಗಳ ಬೇಡಿಕೆಯನ್ನು ಇಟ್ಟಿದ್ದೀವಿ. ಇದಕ್ಕೆ ಫರ್ನಿಚರು, AC, ನಂತರ ಇಲ್ಲಿ ಬರುವಂಥ ರಸ್ತೆ ಮಾಡಲಿಕ್ಕೆ ಒಂದು 3-3.5 ಕೋಟಿ ಅಗತ್ಯ ಇದೆ. ಅದನ್ನು ಕೂಡ ಸರ್ಕಾರ ಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಸುಮಾರು 6ರಿಂದ 7 ಕೋಟಿ ರೂಪಾಯಿಯಲ್ಲಿ ಈ ವಸತಿ ಗೃಹ ವಾಸ್ತು ಶಿಲ್ಪಿಯ ಏನು ಅವರ ವಾಸ್ತುವನ್ನು ಕೊಟ್ಟಿದ್ದಾರೆ, ವಾಸ್ತು ಪ್ರಕಾರ ಇದನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಮಗೂ ಪೂರ ಭಾರಿ ಕಷ್ಟ ಆಗ್ತಿತ್ತು. ಯಾರಾದರೂ VIP ಬಂದರೆ ನಮಗೆ ಒಮ್ಮೊಮ್ಮೆ ರೂಮು ಸಿಗುವುದು ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಪೂರಕವಾಗಿ ಈ ವಸತಿ ಗೃಹವನ್ನು ಮಾಡುವಂಥ ಕೆಲಸ ಆಗಿದೆ. ಇದು ಪುತ್ತೂರಿನ ಅಭಿವೃದ್ಧಿಗೆ ಇದೊಂದು ಪೂರಕವಾಗಿರುವಂಥ ವಿಷಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದರಿಂದ ಇನ್ನಷ್ಟು ಇಲ್ಲಿ ಬರುವಂಥ ಜನರಿಗೆ ಇಲ್ಲಿ ವಸತಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಈ ಥರದ ವಸತಿ ಗೃಹ ಬರ್ತದೆ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love.
ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ. GL ಆಚಾರ್ಯ ಜುವೆಲ್ಲರ್ಸ್.